ತನ್ನ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಹೋಟೆಲ್ ಸಿಬ್ಬಂದಿಯೊಬ್ಬರು ಸಾವಿನಲ್ಲೂ ಸಾರ್ಥಕತೆ ಮೆರೆದ ಘಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ. ಕಾಪು ತಾಲೂಕು ಶಿರ್ವ ಮಂಚಕಲ್ ನಿವಾಸಿ ಪಾಂಡುರಂಗ ಪ್ರಭು ಕೆಲವು ವರ್ಷಗಳಿಂದ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ರು. ಅಲ್ಪಕಾಲದ ಅನಾರೋಗ್ಯದಿಂದ ಕೊನೆಯುಸಿರೆಳೆದಿದ್ದಾರೆ. ಜೀವಿತಾವಧಿಯಲ್ಲೇ ಪ್ರಭು ಅವರು ತನ್ನ ಕಣ್ಣುಗಳನ್ನು ದಾನ ಮಾಡುವುದಾಗಿ ಹೇಳಿಕೊಂಡಿದ್ರು. ತನ್ನ ನಿರ್ಧಾರದಂತೆ ಕುಟುಂಬಸ್ಥರ ಇಚ್ಛೆಯಂತೆ ಈ ವಿಚಾರವನ್ನ ಉಡುಪಿಯ ಪ್ರಸಾದ್ ನೇತ್ರಾಲಯ ಆಸ್ಪತ್ರೆಗೆ ತಲುಪಿಸಲಾಯಿತು. ಮೃತದೇಹದಿಂದ ಕಣ್ಣುಗಳನ್ನು ಉಡುಪಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಬೇರ್ಪಡಿಸಲಾಯಿತು. ಕುಟುಂಬದ ಸದಸ್ಯರಿಗೆ ಸರ್ಟಿಫಿಕೇಟ್ ಅನ್ನು ಹಿರಿಯ ವೈದ್ಯ ಡಾಕ್ಟರ್ ನಿತ್ಯಾನಂದ್ ನಾಯ್ಕ್ ಹಸ್ತಾಂತರ ಮಾಡಿದ್ರು. ಸಮಾಜ ಸೇವಕ ನಿತ್ಯಾನಂದ್ ಒಳಕಾಡು ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ನೆರವೇರಿಸಲು ಸಹಾಯ ಮಾಡಿದ್ರು. ಪಾಂಡುರಂಗ ಪ್ರಭು ಮತ್ತು ಕುಟುಂಬದವರ ಕಾಳಜಿ, ಸಮಾಜಮುಖಿ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು. ಇನ್ನೊಬ್ಬರ ಬಾಳಿಗೆ ದೃಷ್ಟಿ ನೀಡುವ ಕೆಲಸ ಮಾಡಿದ್ದಾರೆ ಎಂದು ನಿತ್ಯಾನಂದ್ ಒಳಕಾಡು ಅಭಿಪ್ರಾಯಪಟ್ಟಿದ್ದಾರೆ. ನೇತ್ರದಾನ ಮಾಡಿ ಮಾನವೀಯತೆ ಮೆರೆದಂತಹ ಕಾಪು ಶಿರ್ವ ಮಂಚಕಲ್ಲಿನ ಹೋಟೆಲ್ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಎರಡು ಕಣ್ಣುಗಳು ಬಹಳಷ್ಟು ಅಗತ್ಯ ಇರುವಂಥದ್ದು ವಸ್ತು ಮನುಷ್ಯನಿಗೆ. ಹಾಗಿರುವಾಗ ಈ ಪಾಂಡುರಂಗ ಪ್ರಭು ಎಂಬವರು ಸುಮಾರು 55 ವರ್ಷದ ಪ್ರಾಯದವರು ತನ್ನ ಏನೋ ಒಂದು ಕಾಯಿಲೆಯಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆ ಪಾಂಡುರಂಗ ಪ್ರಭು ಅವರು ಸಾವನ್ನಪ್ಪಿದರು. ಅವರು ಸಾಯುವ ಮೊದಲು ತಮ್ಮ ಸಂಬಂಧಿಕರ ಹತ್ರ ಹೇಳಿದರು, ಏನೇ ಆದರೆ ನನ್ನ ಕಣ್ಣುಗಳನ್ನು ದಾನ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಸಂಬಂಧಿಕರ ಜೊತೆ ಹೇಳಿಕೊಂಡಿದ್ದರು. ಈ ನೇತ್ರದಾನದಿಂದ ಮಾಡುವಲ್ಲಿ ಎಲ್ಲರಿಗೂ ಒಂದು ಕಣ್ಣನ್ನು ನಾವು ದಾನ ಕೊಟ್ಟಾಗ್ತದೆ ಎಂಬ ರೀತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಪ್ರಸಾದ್ ನೇತೃತ್ವದಲ್ಲಿ ಅಲ್ಲಿ ಆ ಚಿಕಿತ್ಸೆ ಪಡಿಸಿ ಅವರು ನೇತ್ರದಾನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇವರು ಬಹಳಷ್ಟು ಜನರಿಗೆ ಇದು ಮೆಚ್ಚುಗೆ ವ್ಯಕ್ತ ಮಾಡಿದಂಥ ವಿಷಯ. ಅದು ಅಲ್ಲದೆ ನಮ್ಮ ಅದು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಹಿಂದೆ ಒಬ್ಬ 23 ವರ್ಷದ ಯುವಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅವನು ಸಾವನ್ನಪ್ಪಿಲ್ಲ. ಅವನು ಮರಣ ಕೋಮಾ ಸ್ಥಿತಿಯಲ್ಲಿ ಇದ್ದಾಗ ಡಾಕ್ಟರ್ ಹೇಳಿದರು ಅವನು ಏನಾದರೂ 4 ಜನರಿಗೆ ಉಪಯೋಗ ಆಗಿ ಬಂದು ಅವರು ಮನೆಯವರು ಯಾವತ್ತೂ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಹೇಳಿದೆ, ಅಂಗಾಲ ಕೈಕಾಲು ಬೇಡಿದೆ, ಏನಾದರೂ ಮಾಡಿ 4 ಜನರಿಗೆ ಬಾಳ್ವೆ ಕೊಟ್ಟಾಗ ಆಗ್ತದೆ ಅಂತ ಹೇಳಿದ್ರು ಕೂಡ ಅವರು ಕೊಡಲಿಲ್ಲ. ಯಾಕೆ ಅಂಥ ಮನಸ್ಸು ಅವರಿಗಿಲ್ಲ. ಅಂಥ ಮನಸ್ಸು ನಮ್ಮ ಸುದರ್ಶನ್ ಪ್ರಭು ಅವರಿಗೆ ಬಂದದ್ದು ಮತ್ತು ಅವರ ಕುಟುಂಬದವರಿಗೆ ಬಂದದ್ದು ಎಲ್ಲರಿಗೆ ಒಂದು ಮಾನವೀಯತೆ ಬೆರೆದಂಥ ಆಗಿದೆ. ಎಲ್ಲರೂ ಕೂಡ ಅದಕ್ಕೆ ಎಲ್ಲ ರೀತಿ